ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷರ ಅಂದಪ್ಪ ಕುಳೂರಾದ ನಾವು ಮಾಧ್ಯಮ ಮೂಲಕ ಮನವಿ ಮಾಡೋದೇನೆಂದ್ರೆ ಈ ವರ್ಷ ಇವತ್ತೇನೈತಿ ಮುಂಗಾರಿ ಅಂತ ಮಳೆ ಆಗಲಿಲ್ಲ, ಹಿಂಗೆ ಮುಂಗಾರಿ ಪೀಕ್ ಅಂತೂ ಹಾಳಾಗೋದು, ಬರ ಪರಿಹಾರನೂ ಘೋಷಣೆ ಮಾಡಲಿಲ್ಲ. ಈಗ ಮಳೆ ಮಣ್ಣಿಂದ ಶುರುವಾಗೈತೆ ಅಂದ್ರೂ ಯಾರಿಗೂ ಪ್ರಯೋಜನ ಇಲ್ಲ. ಸರ್ಕಾರ ಇನ್ನಾದ್ರೂ ಬರ ಪರಿಹಾರ ಮುಂಗಾರಿ ಬರ ಪರಿಹಾರ ಕೊಡೋಂಥ ವ್ಯವಸ್ಥೆ ಆಗಬೇಕು. ಈಗ ಹಿಂಗಾರಿದು ಏನೈತೆ ಅಂದ್ರೆ ರೈತರು ಬೆಳೆ ಇವತ್ತು ಹಿಂಗಾರಿ ಬಿಡುಗಡೆ ಮಾಡ್ಯಾರ ಅಂದ್ರೂ ಮೈನಸ್ ಮಾಡಿ ಹಾಕ್ಯಾರ. 7 ವರ್ಷದ ತನಕ ಸತತವಾಗಿ ಹೀಗಾಗೈತಿ. 7 ವರ್ಷದ ತನಕ ಬೆಳೆ ಬಂದಿಲ್ಲ. ಆಮೇಲೆ ಖಾಸಗಿ ಕಂಪ್ನಿ ಏನು ಕೊಟ್ಟಾರ, ಖಾಸಗಿ ಕಂಪ್ನಿ ಕೊಟ್ಟಾಗಿಂದ ಇವತ್ತು 10 ಪೈಸೆ ₹1 ಯಾರಿಗೆ ಬಂದಿಲ್ಲ. ಈಗ ಸರ್ಕಾರದ ಅಡಿಯಲ್ಲೇನೋ ಒಂದು ಬೆಳೆ ತುಂಬ್ಕೊಳ್ಳೋಂಥ ವ್ಯವಸ್ಥೆ ಆಗಬೇಕು. ಹಿಂದಿತ್ತು 2015 ಇಸ್ವಿಯಾಗಿತ್ತು, ಏನೈತಿ ರಾಷ್ಟ್ರೀಯ ವಿಮಾ ಕಂಪ್ನಿ ಯೋಜನೆ ಅಂತ ಇತ್ತು. ಆ ಯೋಜನೆ ಜಾರಿಗೆ ತರಬೇಕು. ಅದನ್ನ ಬ್ಯಾಂಕ್ನ ತುಂಬ್ಕೊಳ್ಳೋಂಥ ವ್ಯವಸ್ಥೆ ಆಗಬೇಕು. ಹೊರಗೆ ತುಂಬ್ಕೊಳ್ಳೋಂಥ ವ್ಯವಸ್ಥೆ ಆದ್ರೆ ರೈತರು ಹಾಳಾಕಾರ. ಈ ನೇರವಾಗಿ ಒಂದು ಬ್ಯಾಂಕ್ನ ತುಂಬ್ಕೊಳ್ಳೋಂಥ ವ್ಯವಸ್ಥೆ ಆಗಬೇಕು. ಸರ್ಕಾರಿದಾದ್ರೆ ಸರ್ಕಾರಿಗೆ ಲಾಭ ಆಗುತ್ತೆ, ಆದ್ರೆ ರೈತರಿಗೆ ಲಾಭ ಆಗುತ್ತೆ, ಯಾರಿಗೂ ತೊಂದರೆ ಆಗಲ್ಲ ಅನ್ನೋ ವಿಚಾರನ ಆ ವಿಚಾರ ಸಲುವಾಗಿ ಖಾಸಗಿ ಕಂಪ್ನಿ ರದ್ದು ಮಾಡಿ ಹಾಕ್ರಿ. ಅವ್ರ 10 ಕೋಟಿ ಕೊಟ್ರೆ 50 ಕೋಟಿ ಅವ್ರು ಬಕ್ಕಣಕ್ಕೆ ಗುಳುಮ್ ಅನ್ನಿಸ್ತಾರ. ಆ ಗುಳುಮ್ ಅನ್ನೋ ಕೆಲಸ ಬಿಡ್ರಿ, ರೈತರಿಗೆ ಲಾಭ ಅಂತ ವಿಚಾರ ಮಾಡ್ರಿ. ರೈತರಿಗೆ ಲಾಭ ಅಲ್ಲಾರ್ಕ ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾರಣ ಏನು? ಇದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರ. ಅದನ್ನ ತಪ್ಪಿಸ್ಬೇಕಾದ್ರೆ ಖಾಸಗಿ ಕಂಪ್ನಿ ತೆಗಿಸಿ ಸರ್ಕಾರದ ಅಡಿಯಲ್ಲಿ ಬೆಳೆ ತುಂಬ್ಕೊಳ್ಳೋ ನೀವು ವಿಚಾರ ಮಾಡ್ರಿ ಅಂತ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ.